ಕಾಲದ ಬಾವಿಯನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಕೆಡವಿದ ಘಟನೆ ಇಲ್ಲಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದಿದ್ದು, ಊರ ಹೊರಗಿನ ಕೋಟೆಗಳನ್ನು ಧ್ವಂಸ ಮಾಡಿದ ಬಳಿಕ ಇದೀಗ ಜನವಸತಿ ಪ್ರದೇಶದಲ್ಲಿರುವ ಸ್ಥಳಗಳನ್ನು ನಾಶ ಮಾಡಲು ಆರಂಭಿಸಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪುರಾತನ ಕಾಲದ ಈ ಬಾವಿ ಇಲ್ಲಿನ ಜನರ ಹೆಮ್ಮೆಯ ಸಂಕೇತವಾಗಿತ್ತು. ಆದರೆ ರಾತ್ರೋರಾತ್ರಿ ಕಳ್ಳನಂತೆ ಬಂದ ಕಿಡಿಗೇಡಿಗಳು ಈ ಪ್ರದೇಶದ ಬೀದಿ ಲೈಟ್ಗಳನ್ನು ಆಫ್ ಮಾಡಿದ ಬಳಿಕ ಕೃತ್ಯ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಘಟನಾ ಸ್ಥಳದಲ್ಲಿ ಬೀದಿ ಬಾವಿ ಲಕ್ಷ್ಮೀಕಾಂತ, ದ್ವಾರಕೀಶ್, ಬಾಲಾಜಿ, ಮಂಜುನಾಥ್, ರಮೇಶ್, ಶರತ್, ಬಾಬು, ನಾಗೇಶ್, ರಮೇಶ್, ಎಂಆರ್, ಮಂಜುನಾಥ್, ವೆಂಕಟೇಶ್, ಶ್ರೀರಂಗ, ಡಾಕ್ಟರ್ ಶ್ರೀನಿವಾಸ್, ಧನಂಜಯ ಶೆಟ್ಟರು, ಮಾದೇವಯ್ಯ, ರಂಗ, ಶಾಮಣ್ಣ, ವೆಂಕಟೇಶ್, ಪಂಚಾಕ್ಷರಯ್ಯ, ದಿನೇಶ್, ನಾಗಭೂಷಣ್ ಮೊದಲಾದ ಗ್ರಾಮಸ್ಥರು ಘಟನೆಯನ್ನು ಖಂಡಿಸಿ ಕಿಡಿಗೇಡಿಗಳ ವಿರುದ್ಧ ತಕ್ಷಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಕಸ್ಮಾತ್ ಏನಾದ್ರು ಒಳ್ಳೇದು ಮಾಡ್ಬೇಕು ಬಂದಿರೋ ಬೆಳಗ್ಗೆ ಮಾಡ್ತಿದ್ರು, ರಾತ್ರಿ ಮಾಡಿದ್ದಾರೆ ಅಂದ್ರೆ ಕೆಟ್ಟ ಉದ್ದೇಶನೇ. ಮಧ್ಯರಾತ್ರಿ ಮಾಡಬೇಕು ಅಂದ್ರೆ ಇದು ಏನೋ ಕೆಟ್ಟ ಉದ್ದೇಶನೇ ಅಲ್ವಾ? ಬೆಳಗ್ಗೆ ಹೊತ್ತು ಮಾಡಿರೋರು ಯಾವ್ದಾದ್ರು ಒಳ್ಳೆ ಉದ್ದೇಶ ಇದ್ದಿದ್ರೆ. ಹಾಗಾಗಿ ರಾತ್ರಿ ಬಂದು ಹೊಡಿಬೇಕಂದ್ರೆ ಸುತ್ತಮುತ್ತ ಗೊತ್ತಾಗದಂಗೆ ಲೈಟ್ ಆಫ್ ಮಾಡಿ ರಾತ್ರಿ ಅಧಿಕೃತವಾಗಿ ಆಗಿಲ್ಲ, ಇದು ಅಧಿಕೃತವಾಗಿಲ್ಲ ಸರ್. ಅಧಿಕೃತವಾಗಿ ಆಗಂಗಿದ್ರೆ ಬೆಳಗ್ಗೆ ಮಾಡ್ಬೇಕಲ್ಲ ಸರ್, ಅನಧಿಕೃತನೇ ರಾತ್ರಿ ನಡೆಯೋದು. ಹಾಗಾಗಿ ದಯವಿಟ್ಟು ಏನಾದ್ರು ಒಂದು ಕ್ರಮ ತಗೊಳ್ಳಿ. ವಾಕ್ ಮಾಡ್ತಾ ಇದ್ದಾಗ ರಂಗಶಮ್ಮನವ್ರ ಜೊತೆ ನಾವಿಬ್ಬರು ಮಾತಾಡಿದ್ವಿ. ಈ ಬಂಡೆಗಳಿದಾವಲ್ಲ, ಈ ಥರ ಬಂಡೆಗಳು ಎಬ್ಬಿಟ್ಟು ಒಳಗಡೆ ಹಾಕಿದ್ರು. ಯಾರು ಅನ್ನೋದು ಗೊತ್ತಿಲ್ಲ. ಸಾಯಂಕಾಲ ನೋಡಿದಾಗ ನಾವು ಅವ್ರು ಮಾತಾಡಿ ಸಾಯಂಕಾಲ ನೋಡೋದಾಗಿತ್ತು. 11 ಮುಕ್ಕಾಲ ನೋಡಿದ್ರೆ ಇಲ್ಲವೇ ಇಲ್ಲ, ಅಲ್ಲಿ ಬಂಡೆನೇ ಇಲ್ಲ. ಇದರಲ್ಲಿ ಏನೋ ಇದೆ ಅಂತ ನಾವು ಸಂತಿಗೆ ತಿಳ್ಕೊಂಡು ನಾವು ಸುಮ್ಮನೆ ಮಾತಾಡ್ತಾ ನನಗೆ ಹೊರಟೋದ್ವಿ. ಸಾರ್ವಜನಿಕರ ಪ್ರಾಪರ್ಟಿ ಹಾಳು ಮಾಡಿದ್ದಾರೆ. ಸಾರ್ವಜನಿಕರ ಪ್ರಾಪರ್ಟಿ ಹಾಳು ಮಾಡಾಕಿದ್ದಾರೆ. ತುಂಬಾ ಇತಿಹಾಸ ಬಾವಿ ಸರ್, ಇದು